ನಮಸ್ಕಾರ ವೀಕ್ಷಕರೇ, ದೈವ ದೇವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಳದಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ ಏಪ್ರಿಲ್ 13ರಿಂದ ಪ್ರಾರಂಭಗೊಂಡು ಏಪ್ರಿಲ್ 20ರವರೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ಈ ಬಗ್ಗೆ ಒಂದು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ.
ಶ್ರೀ ಮಲ್ಲಿಕಾರ್ಜುನ ದೇವಳ ಅತಿ ಪುರಾತನ ದೇವಾಲಯವಾಗಿದ್ದು, ಈ ದೇವಸ್ಥಾನಕ್ಕೆ 3,500ಕ್ಕೂ ಅಧಿಕ ವರ್ಷಗಳ ಐತಿಹ್ಯವಿದೆ. ಇದು ಕಣ್ವ ಮಹರ್ಷಿಗಳ ತಪೋಭೂಮಿಯಾಗಿದ್ದು, ಸುಳ್ಯದ ಸೀಮೆ ದೇವಳವಾಗಿ ಕಾರಣಿಕ ಕ್ಷೇತ್ರವಾಗಿ ಗಮನ ಸೆಳೆಯುತ್ತಿದೆ. ಶ್ರೀ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಗಳಲ್ಲಿದ್ದಂತೆ ರಥೋತ್ಸವ ಇಂಥ ಕಾರ್ಯಕ್ರಮಗಳು ಇರುವುದಿಲ್ಲ. ಇಲ್ಲಿ ಹಾರಾಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಶ್ರೀ ಕ್ಷೇತ್ರದಲ್ಲಿ ನಾವು ಪ್ರತಿ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜಾತ್ರೋತ್ಸವದ ಅಂಗವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷಧಾರೆ ಚೆನ್ನಾಗಿ ಬಂದಿರುವುದರಿಂದ ಕೃಷಿಕರಿಗೆ ಕೂಡ ಜಾತ್ರೋತ್ಸವದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಆಗಿದೆ. ಜೊತೆಗೆ ಈ ವರ್ಷ ಮೀನುಗಳಿಗೆ ಕೂಡ ಈ ಮಳೆಯ ಕಾರಣದಿಂದಾಗಿ ಬಂದಂಥ ಭಕ್ತಾದಿಗಳಿಗೆ ಆಹಾರ ಹಾಕುವರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಎಲ್ಲ ಭಕ್ತಾದಿಗಳು ಮೀನುಗಳಿಗೆ ಆಹಾರವನ್ನು ಕೂಡ ಹಾಕಬಹುದು. ಯಾಕಂದರೆ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಏಪ್ರಿಲ್ ಕೊನೆಗೆ ಮತ್ತು ಮೇ ಪ್ರಥಮ ಭಾಗದಲ್ಲಿ ಮಳೆಯ ಕೊರತೆಯಿಂದಾಗಿ ಮೀನುಗಳಿಗೆ ಆಹಾರಕ್ಕೆ ಹಾಕುವರೆ ಸಮಸ್ಯೆ ಆಗುವುದರಿಂದಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆವು, ಮೀನುಗಳಿಗೆ ಯಾರು ಆಹಾರ ಹಾಕಬಾರದು. ಜಾತ್ರೆ ಕಳೆದ ನಂತರ ನಾವು ನಿಧಾನಕ್ಕೆ ಎಲ್ಲ ತಂದಂಥ ಭಕ್ತಾದಿಗಳ ಆಹಾರವನ್ನು ಮೀನುಗಳಿಗೆ ಸರಬರಾಜು ಮಾಡ್ತೇವೆ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದೇವೆ. ದೇವರ ಗುಂಡಿ ಜಲಪಾತ ತೊಡಿಕಾನದ ಪ್ರಮುಖ ಆಕರ್ಷಣೀಯ ತಾಣ. ಸುಮಾರು 50 ಅಡಿಗಳಷ್ಟು ಎತ್ತರದಿಂದ ನೀರು ಇಲ್ಲಿಗೆ ಧುಮುಕಿ ಬೀಳುತ್ತದೆ. ಸುತ್ತಲೂ ತಂಪಾದ ವಾತಾವರಣ. ಇಲ್ಲಿಗೆ ತೆರಳಿ ಪ್ರಕೃತಿಯ ಸೊಬಗು ನೋಡಿದ್ರೆ ಅಲ್ಲಿಂದ ಹೊರಡಲು ಮನಸ್ಸೇ ಬಾರದು. ಇಂತಹ ಅಪರೂಪದ ತೀರ್ಥಕ್ಷೇತ್ರವಾಗಿದೆ ತೊಡಿಕಾನದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ.
ಈ ತೊಡಿಕಾನ ಮಲ್ಲಿಕಾರ್ಜುನ ದೇವರ ಈ ಕ್ಷೇತ್ರಕ್ಕೆ ವಿಶೇಷವಾದಂತಹ 3500 ವರ್ಷಗಳ ಇತಿಹಾಸ ಉಂಟೆಂದು ಹೇಳಲ್ಪಟ್ಟಿದೆ. ಮಹಾಭಾರತ ಕಾಲ ದೇವಸ್ಥಾನ. ಹಾಗೆ ಎಷ್ಟೋ ಸಾವಿರ ವರ್ಷಗಳ ಮೊದಲು, ಸಾಧಾರಣ 4000 ವರ್ಷಗಳು ಅಂತ ಅಂದಾಜು ವರ್ಷಗಳ ಮೊದಲು ಕಣ್ವ ಮಹರ್ಷಿಗಳ ಆಶ್ರಮ ಸ್ಥಾನ ಆಗಿದ್ದಂತಹ ಜಾಗ ಈ ತೊಡಿಕಾನ. ಹಾಗೆ ಇಲ್ಲಿಂದ 2.5 ಕಿಲೋಮೀಟರ್ ಆ ಕಡೆ ದೇವರಗುಂಡಿ ಅಂತ ಜಲಪಾತ. ಹಾಗೆ ಕುರುಕ್ಷೇತ್ರ ಯುದ್ಧದ ಮೊದಲು ಪಾಶುಪತಾಸ್ತ್ರಕ್ಕಾಗಿ ಅರ್ಜುನ ಬಂದು ತಪಸ್ಸು ಮಾಡ್ತಾನೆ. ಹಾಗೆ ಆ ಸಂದರ್ಭದಲ್ಲಿ ಎಲ್ಲರೂ ಗೊತ್ತಿರೋ ಪ್ರಕಾರ ಕಿರಾತಾರ್ಜುನಿಯ ಕಾಳಗಾಗಿ ಶಿವ ಅರ್ಜುನನಿಗೆ ಒಲಿದು ಪಾಶುಪತಾಸ್ತ್ರವನ್ನು ನೀಡುತ್ತಾನೆ. ಹಾಗೆ ಆ ಸಂದರ್ಭ ಶಿವನಿಗೆ ಒಲಿದ ಕುರು ಆಗಿ ಲಿಂಗರೂಪಿಯಾಗಿ ನಿಲ್ತಾನೆ ಆ ದೇವರಗುಂಡಿ ಜಲಪಾತದಲ್ಲಿ. ಹಾಗೆ ಆ ಸಂದರ್ಭದಲ್ಲಿ ಅರ್ಜುನನ ಗಾಂಡೀವ ಏಟನ್ನು ಕೂಡ ಆ ಶಿವಲಿಂಗದಲ್ಲಿ ಧರಿಸ್ತಾನೆ. ಹಾಗೆ ಕಾಲಾನುಕ್ರಮದಲ್ಲಿ ಆ ಲಿಂಗ ಭೂಮಿ ಒಳಗೆ ಹೋಗ್ತದೆ. ನಂತರ ಎಷ್ಟೋ ವರ್ಷಗಳು ಕಳೆದ ನಂತರ ಮಲ್ಲಿ ಅಂತ ಹೇಳುವಂತಹ ಕಾಡ ಹೆಂಗಸು ಹುಲ್ಲು ಕತ್ತರಿಸುವ ಸಂದರ್ಭ ಒಂದು ಕಲ್ಲಿಗೆ ಕತ್ತಿತಾಗಿ ರಕ್ತ ಬರ್ತದೆ. ಹಾಗೆ ಅವಳು ಆ ಸಂದರ್ಭ ಮಲ್ಲಿ ಕಣ್ವ ಮಹರ್ಷಿಗಳ ಆಶ್ರಮ ಸ್ಥಾನ ಈ ಜಾಗಕ್ಕೆ ಬಂದು ಕಣ್ವ ಮಹರ್ಷಿಗಳಲ್ಲಿ ಹೋಗಿ ಶಿವನನ್ನು ಪ್ರಾರ್ಥಿಸಿದಾಗ ಅರ್ಜುನನಿಗೆ ಸಿಕ್ಕಿದಂತಹ ಶಿವನ ಲಿಂಗ ಅಂತ ಗೊತ್ತಾಗ್ತದೆ. ಹಾಗೆ ಶಿವನಲ್ಲಿ ಪ್ರಾರ್ಥಿಸ್ತಾರೆ, ಆ ಲಿಂಗವನ್ನು ತನ್ನ ಆಶ್ರಮ ಜಾಗದಲ್ಲಿ ಪ್ರತಿಷ್ಠೆ ಮಾಡ್ತೇನೆ ಅಂತ. ಹಾಗೆ ಶಿವ ಜಲಮಾರ್ಗವಾಗಿ ಬಂದರೆ ಕಣ್ವ ಮಹರ್ಷಿಗಳು ಋಷಿ ಸಮೂಹದೊಂದಿಗೆ ಭೂಮಿ ಮಾರ್ಗವಾಗಿ ಇಲ್ಲಿಗೆ ಬರ್ತಾರೆ. ಹಾಗೆ ಬರುವಂತಹ ಸಂದರ್ಭ ಶಿವ ಮಹಾವಿಷ್ಣುವನ್ನು ಕರೆದು ವಿಷ್ಣು ಮೀನಾಗಿ ಶಿವ ಮತ್ಸ್ಯ ವಾಹನನಾಗಿ ಆ ದೇವರಗುಂಡಿ ಜಲಪಾತನ ಮುಳುಗ್ತಾನೆ. ದೇವರು ಮುಳುಗಿದ ಕಾರಣ ಅಲ್ಲಿಗೆ ದೇವರಗುಂಡಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗೆ ಶಿವ ಮತ್ಸ್ಯವಾಹನಾಗಿ ಜಲಮಾರ್ಗವಾಗಿ ಬರ್ತಾನೆ. ಹಾಗೆ ನಂತರ ಬಂದ ಮೇಲೆ ಕಣ್ವ ಮಹರ್ಷಿಗಳು ಮಲ್ಲಿಕಾರ್ಜುನ ಅಂತ ಪ್ರತಿಷ್ಠೆ ಮಾಡ್ತಾರೆ. ಅರ್ಜುನನಿಂದಾಗಿ ಮಲ್ಲಿಗೆ ಸಿಕ್ಕಿದ ಕಾರಣ ಮಲ್ಲಿಕಾರ್ಜುನ ಅಂತ ಹೇಳಿ ಪ್ರತಿಷ್ಠೆ ಮಾಡ್ತಾರೆ. ಹಾಗೆ ಇಲ್ಲಿಯ ವಿಶೇಷಗಳಲ್ಲಿ ಆ ಮತ್ಸ್ಯಗಳು, ಹಾಗೆ ವಿಷ್ಣುವನ್ನು ಕೂಡ ಪ್ರಾರ್ಥಿಸ್ತಾರೆ, ವಿಷ್ಣುವಿನ ಸಾನ್ನಿಧ್ಯ ಬೇಕು ಅಂತ. ಹಾಗೆ ಆ ಮತ್ಸ್ಯಗಳಿಗೆ ಅಕ್ಕಿಯನ್ನು, ಹೊದಳು ಇತ್ಯಾದಿ ಹಾಕಿದರೆ ಚರ್ಮದ ಎಲ್ಲ ರೋಗಾದಿಗಳು ಪರಿಹಾರ ಆಗ್ತದೆ. ಹಾಗೆ ವಿಷ್ಣುವಿನ ಸಾನ್ನಿಧ್ಯ ಕೂಡ ಈ ಕ್ಷೇತ್ರದಲ್ಲುಂಟು. ಹಾಗೆ ಇನ್ನೊಂದು ಕಣ್ವ ಮಹರ್ಷಿಗಳ ಯಜ್ಞಗೊಂಡ ಇಲ್ಲಿಯ ವಿಶೇಷ ಶಕ್ತಿಯನ್ನು ಹೊಂದಿರುವಂಥದ್ದು. ಪೂರ್ಣಾಹುತಿ ಆಗದ ಕಾರಣ ನಿರಂತರ ಉರಿಯುತ್ತಾ ಇರುವಂತಹ ಅಗ್ನಿ. ಹಾಗೆ ಆ ಸಂದರ್ಭದಲ್ಲಿ ಬ್ರಹ್ಮನ ಉದ್ವಾಸನ ಮಾಡದ ಕಾರಣ ಬ್ರಹ್ಮನ ಗುಡಿ ಕೂಡ ಇದೆ. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಸಾನ್ನಿಧ್ಯವಿರುವ ಅಪರೂಪ ಕ್ಷೇತ್ರ. ಹಾಗೆ ಇಲ್ಲಿಯ ಮೂಲದೇವರು ಶಾಸ್ತಾರ, ವನಶಾಸ್ತಾರ ಅಂತ ಹೇಳುವಂತಹ ದೇವತೆ ಮೂಲದೇವರು. ಹಾಗೆ ಪಾಷಾಣ ಮೂರ್ತಿ ಇಲ್ಲಿಯ ರಕ್ಷಣಾ ದೇವತೆ. ಹಾಗೆ ಈ ತೊಡಿಕಾನ ಕ್ಷೇತ್ರ ಸುಳ್ಯ ಸೀಮೆಗೆ ಸಂಬಂಧಪಟ್ಟಂಥದ್ದು. ಸುಳ್ಯ ಸೀಮೆಯ ಎಲ್ಲ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಅಥವಾ ಮನೆಯಲ್ಲಿ ಶುಭ ಕಾರ್ಯ ಮಾಡುವಂಥ ಮೊದಲು ಇಲ್ಲಿ ಬಂದು ಪ್ರಾರ್ಥಿಸಿ ಇಲ್ಲಿಯ ಪ್ರಸಾದವನ್ನು ತಗೊಂಡು ಹೋಗಿ ಮನೆಯ ಶುಭ ಕಾರ್ಯವನ್ನು, ಹಾಗೆ ಮನೆಯಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು ಇಲ್ಲಿಯ ದೇವರ ಅನುಗ್ರಹ ಪ್ರಾಪ್ತಿಯಾದ ನಂತರವೇ ಹೋಗುವಂಥದ್ದು ಇಲ್ಲಿಯ ಸಂಪ್ರದಾಯ. ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಏಪ್ರಿಲ್ 1ಕ್ಕೆ ಗುಣವಾರದಾಗಿ 13ನೇ ತಾರೀಕು ಏಪ್ರಿಲ್ ಧ್ವಜಾರೋಹಣ ಆಗಿ 20ನೇ ತಾರೀಕು ಧ್ವಜಾರೋಹಣ ಆಗ್ತಾಯಿದೆ. ಇವತ್ತು 2ನೇ ದಿವಸದಲ್ಲಿದ್ದೇವೆ. ತುಲಾಭಾರ ಸೇವೆ ಮತ್ತು ಇವತ್ತು ಶತರುದ್ರಾಭಿಷೇಕ ನಡೆದಿದೆ. ಕ್ಷೇತ್ರದ ಭಕ್ತಾದಿಗಳು ಮತ್ತು ಸೀಮೆಗೆ ಸಂಬಂಧಪಟ್ಟ ಎಲ್ಲ ಗ್ರಾಮದಿಂದ ಹೊರೆಕಾಣಿಕೆ ಬರ್ತದೆ. 17ನೇ ತಾರೀಕಿಗೆ ಸಂಪಾಜೆ, ಚೆಂಬು, ಕೊಡಗು ಸಂಪಾಜೆ ಮತ್ತು ಉಪರಳಕ ಮಿತ್ತೂರಿಂದ ಹೊರೆಕಾಣಿಕೆ ಬರ್ತದೆ. ಹಾಗೆ ಆಲೇಟಿ ಅವರದು ಹೊರೆಕಾಣಿಕೆ ಈಗಾಗಲೇ ನಾಳೆ ಬರಲಿಕ್ಕಿದೆ. ಹಾಗೆ ಎಲ್ಲ ಜನರ ಸಹಕಾರದಿಂದ, ಜನರ ಜಾತ್ರೆ ವಂತಿಗೆಯಿಂದ, ಸೇವಾರ್ಥಿಗಳಿಂದ, ಅನ್ನದಾನ ನೀಡುವವರಿಂದ ಎಲ್ಲ ಜನರಿಂದ ಸೇರಿಕೊಂಡು ಈ ಕಾರ್ಯಕ್ರಮ ನಡೆದಿದೆ. ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವಿದೆ. ನಿನ್ನೆ ಶ್ರೀ ಕೋದರರಾಮ ಕೃಪಾಭೂಷಿತ ಯಕ್ಷಗಾನ ಮಂಡಳಿಯವರಿಂದ ಯಕ್ಷಗಾನ ಪ್ರದರ್ಶನ ಇತ್ತು. ಮಳೆ ಇದ್ದರೂ ಕೂಡ ಹೆಚ್ಚಿನ ಭಕ್ತಾದಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ.
ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.